ಸಿಂಧನೂರು ತಾಲೂಕಿನ ಗಾಂಧಿನಗರ ಗ್ರಾಮದಲ್ಲಿ ಲಕ್ಷ ನರ್ಮದ ಲಿಂಗಸಹಿತ ಆತ್ಮಲಿಂಗ ದಿವ್ಯ ಪ್ರತಿಷ್ಠಾಪನಾ ಮಹೋತ್ಸವ ಮೇ 8ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡ ಆಗಮಿಸಲಿದ್ದಾರೆ ಎಂದು ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದರು. ಸಿಂಧನೂರು ನಗರದ ಶಾಸಕರ ಕಚೇರಿಯಲ್ಲಿ ಶನಿವಾರ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಮೇ 4ರಿಂದ 9ರವರೆಗೆ ಗಾಂಧಿನಗರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಲಕ್ಷಲಿಂಗ ಪ್ರತಿಷ್ಠಾಪಿಸಲಾಗಿದ್ದು, ಬೆಲ್ಜಿಯಂನಿಂದ ಆತ್ಮಲಿಂಗ ತರಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಅತಿದೊಡ್ಡ ಶಿವಲಿಂಗ ಇದಾಗಿದೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳ ಜನರು ಈ ಶಿವಲಿಂಗ ವೀಕ್ಷಣೆ ಬರುವ ಮೂಲಕ ದೊಡ್ಡ ಪ್ರವಾಸಿ ಸ್ಥಳವಾಗಲಿದೆ ಎಂದರು. ಈ ನಿಟ್ಟಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಸಿಂಧನೂರಿಗೆ ಬಂದು ಗಾಂಧಿನಗರಕ್ಕೆ ತೆರಳಿ ಲಕ್ಷ ನರ್ಮದ ಲಿಂಗ ಸಹಿತ ಆತ್ಮಲಿಂಗ ದಿವ್ಯ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದರ್ಶನ ಪಡೆಯುವರು ಎಂದು ವಿವರಿಸಿದರು. ನಾಳೆ ಬೆಳಗ್ಗೆ 9:09ವರೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಹೆಲಿಕಾಪ್ಟರ್ ಮೂಲಕ ಸಿಂಧನೂರಿಗೆ ಬರ್ತಾ ಇದ್ದಾರೆ. ಸಿಂಧನೂರಿನಲ್ಲಿ ಗಾಂಧಿನಗರದಲ್ಲಿ ನಡೆಯುವ ಶಿವಾಲಯದಲ್ಲಿ ಒಂದು ಸ್ಫಟಿಕದ ಆತ್ಮಲಿಂಗ ಹಾಗೂ ಸಹಸ್ರಲಿಂಗಗಳ ಸ್ಥಾಪನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಧ್ಯಾಹ್ನ ಊಟ ಮಾಡಿ ಹೆಲಿಕಾಪ್ಟರ್ ಮೂಲಕ ಅವರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾಳೆ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಅವರನ್ನು ಬರಮಾಡಿಕೊಂಡು ಗಾಂಧಿನಗರಕ್ಕೆ ಕರ್ಕೊಂಡೋಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಮನವಿ ಮಾಡ್ತೀವಿ. ಗಾಂಧಿನಗರ ಏನು ಲಿಂಗು ಸ್ಫಟಿಕದ ಲಿಂಗು ಬಂದಿದೆ, ಅದು ಬೆಲ್ಜಿಯಂನಿಂದ ತಂದಿದ್ದಾರೆ. ಅದಕ್ಕೆ 1 ಕೋಟಿ ರೂಪಾಯಿಗಳ ಬೆಲೆ ಇರುವುದು. ಬಹುತೇಕ ಕರ್ನಾಟಕದ ಎಲ್ಲೂ ಕೂಡ ಇಂಥ ಲಿಂಗು ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ತಾವು ನೋಡಿದ್ದೀರಿ, ಈಗಾಗಲೇ ಸುಂದರವಾದ ದೇವಾಲಯವನ್ನು ನಿರ್ಮಾಣ ಮಾಡಿ ಗಂಗೆ ಶಿವನ ಮೇಲೆ ನೀರು ಬೀಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಅಳವಡಿಸಿಕೊಂಡು ಮಾಡಿದ್ದಾರೆ ಪರ್ಮನೆಂಟಾಗಿ. ಅಲ್ಲಿ ಯೋಗ ಎಲ್ಲ ಯಜ್ಞಗಳನ್ನು ಮಾಡೋದಕ್ಕೆ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಬೃಹದಾಕಾರದ ಶಿವನ ಮೂರ್ತಿಯನ್ನು ಪ್ರತ್ಯೇಕವಾಗಿ ನಿರ್ಮಾಣ ಮಾಡಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದ್ಭುತವಾದ ಕೆಲಸ ಆಗ್ತಾಯಿದೆ. ನನ್ನ ದೃಷ್ಟಿಕೋನದಲ್ಲಿ ಗಾಂಧಿನಗರ ದೇಶದ ಇತಿಹಾಸದಲ್ಲಿ ಇನ್ನು ಬರುವ ದಿನಗಳಲ್ಲಿ ಲಕ್ಷಾಂತರ ಜನ ವೀಕ್ಷಣೆಗೆ ಗಾಂಧಿನಗರಕ್ಕೆ ಬರುವ ಸಮಯ ಹತ್ತಿರ ಇದೆ ಅಂತ ನಾನು ಭಾವಿಸ್ತೇನೆ. ಇದನ್ನು ಬಹುತೇಕ ರಾಜ್ಯದ ಪುಣ್ಯಕ್ಷೇತ್ರಗಳಲ್ಲಿ ಇದು ಒಂದು ಸೇರ್ತದೆ ಅನ್ನುವ ಸಂಕೇತ ಕಾಣ್ತಾ ಇದೆ. ಹಾಗಾಗಿ ಇದಕ್ಕೆ ಏನು ಶ್ರಮಪಟ್ಟಿದ್ದಾರೆ ಭಾಸ್ಕರ್ ರಾವ್ ಅವರ ಕುಟುಂಬ, ಅವರಿಗೆ ಇಡೀ ಸಮಾಜದ ಬಂಧುಗಳು, ಬೇರೆ ಬೇರೆ ಸಮಾಜದವರು ಕೂಡ ಕೈ ಜೋಡಿಸಿ ಒಂದು ಅಭೂತಪೂರ್ವ ಕಾರ್ಯಕ್ರಮ, ಪೂಜೆ ನಡೆಯುವುದು, ಆರತಿಗಳಾಗುವುದು, ನೋಡೋರಿಗೆ ಅತ್ಯಂತ ನೆಮ್ಮದಿ ಶಾಂತಿ ಸಿಗ್ತದೆ. ನಿನ್ನೆ ದಿನ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಜಗದ್ಗುರುಗಳ ಜೊತೆ ಭಾಳ ಸಂತೋಷ ಆಯಿತು. ಎಲ್ಲೋ ಆಗುವ ಗಂಗಾರತಿಯನ್ನು ನಾವು ಇವತ್ತು ಇಲ್ಲಿ ನೋಡಿ ಸಂತೋಷ ಪಡ್ತಕ್ಕಂಥದ್ದು.
ಇದು ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಅಧ್ಯಕ್ಷ ಬಸವರಾಜ ನಾಡಗೌಡ, ಮುಖಂಡರಾದ ಅಶೋಕಗೌಡ ಗದ್ರಟ್ಗಿ, ನದೀಮುಲ್ಲಾ, ದೇವೇಂದ್ರಗೌಡ, ಚಂದ್ರು ಮೈಲಾರ್, ರಂಗಾರೆಡ್ಡಿ ಸಾಸಲ್ಮರಿ, ದಾಸರಿ ಸತ್ಯನಾರಾಯಣ, ಎಸ್ಪಿ ಟೈಲರ್, ನಿರ್ಪಾದೆಪ್ಪ ನಾಗ್ಲಾಪುರ್ ಮತ್ತು ಸೈಯದ್ ಆಸಿಫ್ ಸೇರಿದಂತೆ ಇತರರು ಇದ್ದರು.